ಸುಮಾರು 11-12 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂತಹ ಮಾಗಣೆ ಒಕ್ಕೂಟದ ಹಂತದ ಬೆಳವಣಿಗೆಯಲ್ಲಿ ನಮ್ಮ ಒಂದು ಹಂತಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಅಂತೂ ಆ ನಮ್ಮ ಮಾಗಣೆಗೆ ಅಂದರೆ ಸೋಮೇಶ್ವರ ಮಾಗಣೆಯ 7 ಗ್ರಾಮ, ಅದೇ ರೀತಿ 5 ಉಳಿದ 4 ಮಾಗಣೆಯ ಸುಮಾರು 10 ಗ್ರಾಮಗಳನ್ನೊಳಗೊಂಡಂತಹ ನಮ್ಮ ಒಕ್ಕೂಟದ ಸಮಗ್ರ ಮಾಹಿತಿಯನ್ನು ಬಿಡುಗಡೆ ಮಾಡುವುದು ನಮ್ಮ ಒಂದು ದೊಡ್ಡ ಆದ್ಯ ಕರ್ತವ್ಯ ಅಂತ ನಾವೀಗ ತಿಳ್ಕೊಂಡಿದ್ದೇವೆ. ಅದರಂತೆ ನಮ್ಮ ಮಾಗಣೆಯ ಪ್ರಧಾನ ಸಂಚಾಲಕರು, ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರು, ಹಾಗೆ ಸೋಮನಾಥನ ಎದುರಲ್ಲಿ ನಿಂತುಕೊಂಡು ನಾವು ಬೇಡುವುದೇನಂತ ಹೇಳಿದರೆ, ಮಾಡುವಂತಹ ಈ ಕಜ್ಜವನ್ನು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಸಮಗ್ರ ಮಾಹಿತಿಯು ನಮ್ಮ ಮುಂದಿನ ಜನಾಂಗಕ್ಕೆ ಮುಟ್ಟಿಸುವಲ್ಲಿ ನಮಗೆ ಯಶಸ್ಸನ್ನು ಕೊಡಿಸಬೇಕು. ಹಾಗೂ ಮಾಗಣೆಯಲ್ಲಿ ಸಮಗ್ರ ಸಮುದಾಯದೊಳಗೆ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಶಾಶ್ವತವಾಗಿ ನಿರ್ಮಿಸಿಕೊಂಡು ನಮ್ಮ ಕೂಡುಗಟ್ಟನ್ನು ಇನ್ನಷ್ಟು ಭದ್ರವಾಗಿರಿಸಿಕೊಳ್ಳುವುದರೊಂದಿಗೆ ನಮಗೆ ನಿರಂತರವಾಗಿ ಸೋಮನಾಥನ ಅದೇ ರೀತಿ ಮಾಗಣೆಯ ಎಲ್ಲ ದೇವರ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದೇವರು ಒದಗಿಸಿಕೊಳ್ಳಿ. ಜವಾಬ್ದಾರಿ ಹಾಗೆ ನಮಗೆ ಜವಾಬ್ದಾರಿಯನ್ನು ನಾವು ಪ್ರತ್ಯೇಕ ಹಂಚಿಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ನವನೀತ್ ಶೆಟ್ಟಿ ಕದ್ರಿ ಅವರನ್ನು ನಾವು ಆಹ್ವಾನಿಸಿಕೊಂಡು ಕಳೆದ 2-3 ಮೀಟಿಂಗಲ್ಲಿ ಅವರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡು ಅವರದಕ್ಕೆ ಸಮಗ್ರವಾದಂತಹ ಹೇಗೆ ಅದಕ್ಕೆ ಮಾಹಿತಿಯನ್ನು ಅವರಿಗೆ ಅನುಭವಿಗಳು ಕೂಡ ಅವರು ಈ ಹಿಂದೆ ಗೋಳಾರ ಮಾರಿಯಮ್ಮ ಗುಡಿಯ ಒಂದು ಸಂಪೂರ್ಣ ಚರಿತ್ರೆಯನ್ನು ಬರೆದು ಅದಕ್ಕೆ ಸಂಪೂರ್ಣ ಮಾಹಿತಿ ನಮಗೆ ಕೂಡ ಕೊಟ್ಟಿದ್ದಾರೆ. ಭಾರಿ ಚಂದದ ಒಂದು ಪುಸ್ತಕ ಆಗಿ ಬಂದಿದೆ. ಅದು ಚರಿತ್ರೆಯನ್ನು ನಮಗೆ ಓದುವಾಗ ನಾವು ಅದಕ್ಕೆ ಅಭಿಮಾನ ಪಡುವಂತಹ ಒಂದು ಸಂದರ್ಭ ಕೂಡ ನಮಗೆ ಮಕ್ಕಳಿಗೆ ಕೂಡ ಮೂಡಿ ಬರ್ತದೆ. ಹಾಗೆ ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ಮುಂದಿನ ಜನಾಂಗಕ್ಕೆ ಕೊಡುವಂತಹ ಈ ಒಂದು ಕೋಶವನ್ನು ನವನೀತ್ ಶೆಟ್ಟಿ ಕದ್ರಿಯವರು ಅದನ್ನು ಮುಂದುವರಿಸಿಕೊಂಡು ನಮಗೆಲ್ಲರಿಗೂ ಅದರ ಸಾಫಲ್ಯತೆಯನ್ನು ಕೊಡಬೇಕು ಅಂತೇಳಿ ಅವರಿಗೆ ಸೋಮನಾಥ ದೇವರ ಸಂಪೂರ್ಣ ಅನುಗ್ರಹ ಇರಲಿ ಅಂತೇಳಿ ನಾವೆಲ್ಲ ಇಟ್ಟುಕೊಂಡು ಸೋಮನಾಥನ ಚಾವಡಿಯಲ್ಲಿ ನಮತ್ತು ಸ್ಥಾಣುಭೂತಾಯ ಜ್ಯೋತಿರ್ಲಿಂಗ ಹುತಾತ್ಮನೆ ಚತುರ್ಮೂರ್ತ್ಯೋಪಶ್ಛಾಯ ಭಾಸಿತಾಂಗಾಯ ಶಂಭವೇ ನಮಃ. ಅಮರೀಖಬಲಿ ಭಾರಭ್ರಮರೀಂ ಕರೀಕೃತಂ ದೂರೀಕರೋತು ದುರಿತಂ ಗೌರೀ ಶರಣಪಂಕಜಂ ಶಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹಕ್ಷಣಂ ಸಹಾರವೃಕ್ಷಸ್ಥಲಕೌಸ್ತುಭಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಪ್ರಾರ್ಥನಾಂ ಸಮರ್ಪಯಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಹೇಶ್ವರ. ಸೋಮನಾಥನ 14 ಗ್ರಾಮ ಕೂಡ ಎಲ್ಲ ಗ್ರಾಮದಾಗ ಇಲ್ಲಿಗೆ ಕೇಂದ್ರೀಕೃತವಾಗಿ ಏನಂತೇಳಿ ಕುಂಬ್ಳೆ ಸೀಬೆವರೆಗೆ ಇಲ್ಲಿ ಕೇಂದ್ರೀಕೃತವಾಗಿತ್ತು ಅನಾದಿ ಕಾಲದಲ್ಲಿ. ಈಗ 9 ಮಾಗಣೆ ಅಂತ 9 ಮಾಗಣೆಯಲ್ಲಿ 50 ಗ್ರಾಮ ಅಂತೆ. ಈಗ ಗೊತ್ತಿಲ್ಲ ಎಲ್ಲಿ ಏನು ಇಲ್ಲಿ ಉದ್ಯೋಗ ಮಾಡ ಶೆಟ್ಟೆ ಸೋಮನಾಥ ದೇವಸ್ಥಾನ ಅದೆಲ್ಲ ಹೋಗಿರೋದು ಸರ್. ಅದೆಲ್ಲ ಕರೆಕ್ಟ್. ನನ್ನ ಲೆಕ್ಕದಲ್ಲಿ ಕುಂಬ್ಳೆ ಸೀಮೆ ಕೂಡ ಬರ್ತದೆ. ಮೆನ್ಯಾಸಿ ಗುಡ್ಡೆಯಲ್ಲಿ ಸೋಮನಾಥ ದೇವಸ್ಥಾನದ ಜಾಗ ಈಗಲೂ ಬರ್ತದೆ.
ಸೋಮೇಶ್ವರ ಗ್ರಾಮಗೂ ಕೇಂದ್ರ ಸಮಿತಿದ ಬಂದಿದ್ದ ಜವಾಬ್ದಾರಿ ಚಿದಾನಂದ ಆರೋಗ್ಯಲೆ ಅಲ್ಪ ಮಾಹಿತಿ ಸಂಗ್ರಹ ಮಾಡ್ಕೊಂಡ ಸಂಪಾದಕ ಮಂಡಳಿಗೆ ತಿಲಕ್ ಸೋಮೇಶ್ವರ ಅಂಚನೆ ರವಿಶಂಕರ್ ಸೋಮೇಶ್ವರ ಮೆಕ್ಕಳ ಮಾಹಿತಿ ಸಂಗ್ರಹದ ಜವಾಬ್ದಾರಿ ರವಿಶಂಕರ್ ಗುರಿಯನ ಉಲ್ಲಾದ ಕೇಂದ್ರ ಸಮಿತಿ ಅರುಣ್ ಉಲ್ಲಾದ ಅಂಚನೆ ಸಂಪಾದಕ ಮಂಡಳಿಗೆ ಪಶುಪತಿ ಉಲ್ಲಾ ವೈದ್ಯರ ಕಾಂಚನ್ ಉಲ್ಲಾ ಉಲ್ಲರ್ ಅಂತ ಜವಾಬ್ದಾರಿ ತಗೊಂಡಿದ್ದಾರೆ ಅದಕ್ಕೆ ಬೆರಮಣ್ಣವರಿಂದ ಕೇಂದ್ರ ಸಮಿತಿ ಸುಖೇಶ್ ಚೌಟೇರ್ ಗೊತ್ತ ಸಂಪಾದಕ ಮಂಡಳಿದ ಗ್ರಾಮದ ಮಾಹಿತಿ ಸುರೇಂದ್ರ ಶೆಟ್ಟರ್ ಗ್ರಾಮ ಸಮಿತಿ ಅಧ್ಯಕ್ಷರು ಉಳ್ಳೇರು ಜೀವನ್ ಗ್ರಾಮ ಸಮಿತಿಯ ಕಾರ್ಯದರ್ಶಿ ಕೋಟೆಕಾರ ಗ್ರಾಮದ ಕೇಂದ್ರ ಸಮಿತಿಯ ಪರವಾದ ರಘು ಉಚ್ಚಿಳೆ ಸಂಪಾದಕ ಮಂಡಳಿ ಮಾಹಿತಿ ಕೊರಪಡಲಿ ಮುತ್ತಣ್ಣ ಶೆಟ್ಟರ್ ಗೊತ್ತ ರಮನಾಥ್ ಕೋಟೆಕಾರ ಮುನ್ನೂರು ಕೇಂದ್ರ ಸಮಿತಿ ಹರೀಶ್ ಗುತ್ತಾರೆ ಎಂತ ಮಾಹಿತಿ ಕೊರಪಡಲಿನ ಇದೆ ಹೇಳಿಕೊಂಡ ಗ್ರಾಮ ಸಮಿತಿಯಿಂದ ಸಂಪಾದಕ ಮಂಡಳಿಯಿಂದ ಘೋಷಣೆ ಬಂದಿದೆ ಏರಲ್ಪ ಒಂದು ಕ್ಷೇತ್ರದ ಮಾಹಿತಿ ಪದಾರ್ಥ ಕೊರತಂಡ ಐನ ಬರೋಣ ಕೊಣಾಜಿಗೆ ರವೀಂದ್ರ ಎರಕಲ ಆಯ್ತಾ ಕೇಂದ್ರ ಸಮಿತಿಯ ಜವಾಬ್ದಾರಿ ಮಾಹಿತಿ ಕೊರಿಯರ ಹರೀಶ್ ಕುಲ್ಮ ಬೊಕ್ಕ ವಿಜಯ್ ಮಂಜನಾಡಿ ಆ ಭಾಗದ ಒಂದು ಮಾಹಿತಿ ನೀಡಿದ್ದಾರೆ ಅವರೆಲ್ಲ ಒಂದು ಜೋಡಿಸೋಣ ವ್ಯವಸ್ಥೆ ಮಾಡ್ತಾರೆ ಬೊಕ್ಕ ಕೋಡೆಯರ ಉತ್ತರ ಪಡ್ಡಾರೆ ಡಾಕ್ಟರ್ ನವೀನ್ ಪಂಡಿತ್ ಜೋಡಿಸಿದ್ದಾರೆ ಕುಲ್ಮದ ಆಯ್ತ ಮಾಹಿತಿಯಿಂದ ಜವಾಬ್ದಾರಿ ಕೇಂದ್ರ ಸಮಿತಿ ಇರುತ್ತೆ ಮಾಹಿತಿ ದತ್ತೋಡಿಯರ ವ್ಯವಸ್ಥೆ ಮಾಡ್ಕೊಟ್ರೆ ಏನಾದ್ರೆ ಚಂದ್ರಸ್ ರೆಡ್ಡಿ ಅಂತ ಇದೆ ಕೇಂದ್ರ ಸಮಿತಿ ಇರುತ್ತೆ ಬೊಕ್ಕ ಅಲ್ಪ ಅಶೋಕ್ ರೈಕಲ್ ಬೊಕ್ಕ ಜಗದೀಶ್ ರೈಕಲ್ ಸಂಪಾದಕ ತಲಪಾಡಿದ ಜವಾಬ್ದಾರಿ KT ಸೋರ್ನೇರ್ ಕೇಂದ್ರ ಸಮಿತಿ ಇರುತ್ತೆ ಅಲ್ಪ ಸುರೇಶ್ ಆಲ್ವೇರ್ ಸದಾಶಿವ ಆಲ್ವೇರ್ ಮತ್ತು ರಮೇಶ್ ಆಲ್ವೇರ್ ಜವಾಬ್ದಾರಿ ಮಂಜನಾಡಿಗೆ ಕೇಂದ್ರ ಸಮಿತಿ ಇರುತ್ತೆ ವಿಜಯ್ ಆದರೆ ಸುಮಾರು 99% ಮಾಹಿತಿ ಇಂಟರ್ನೆ ಸಂಗ್ರಹ ಮಾಡಿದ ಇನ್ನೇ ಪುಸ್ತಕದ ಒಂದು ಚಾಲನೆ ಕೊಡ್ತಿದ್ದಾರೆ ಕಿನ್ಯಾಗೆ KT ಸೋರ್ನೇರ್ ಕೇಂದ್ರ ಸಮಿತಿ ಇರುತ್ತೆ ಅಲ್ಪ ಮಾಹಿತಿ ಕೊರಪಡಲ್ಲ ನಾರಾಯಣ್ ಟೈಲರ್ ಬೊಕ್ಕ ವಿದ್ಯಾಧರ್ ಮತ್ತೆ ಸಾಗರ ಕೊರಡು ಕಿನ್ಯದ ಅಲ್ಪದ ಚರಿತ್ರೆದ ಬಗ್ಗೆ ಅಫಲ ಬಗೆರಿಗೆ ಚಂದ್ರ ಸಡ್ಡೆ ಅಂತ ಕೇಂದ್ರ ಸಮಿತಿ ಇರುತ್ತೆ ಅಲ್ಪ ಸಂಜಯ್ ಶೆಟ್ಟರ್ ಬಂದ ಪ್ರಸಾದ್ ಆಲ್ವಾ ಮೆಕ್ಕಲ ಮಾಹಿತಿದ ಒಂದು ವ್ಯವಸ್ಥೆ ಮಾಡ್ತಾರೆ ಪಾವರಿಗೂ ರವೀಂದ್ರ ಶೆಟ್ಟಿ ಉಳಿದಟ್ಟು ಅಲ್ಪ ಮಾಹಿತಿಗೆ ಚಂದ್ರಾಸ್ ಮುಂಜ ಬೊಕ್ಕ ವೇಣುಗೋಪಾಲ್ ಪಾವು ಅರೆಕಲಗೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಕೇಂದ್ರ ಸಮಿತಿ ಇರುತ್ತೆ ಬೊಕ್ಕ ವಿಜಯ್ ಮಂಜಾಣಿ ಬೊಕ್ಕ ರವಿಶಂಕರ್ ಮಾಸ್ಟರ್ ನಮ್ಮ ಅರೆಕಲದ ವ್ಯವಸ್ಥೆ ಮಾಡ್ತಾರೆ ಗೋಲಿಯರ್ಗೆ ಜಯರಾಮ್ ಸಾಂತೇರ್ ಕೇಂದ್ರ ಸಮಿತಿ ಇರುತ್ತೆ ಬೊಕ್ಕ ಅಲ್ಪ ಉಮೇಶ್ ಗಾಂಭೀರ್ ಉಮೇಶ್ ಶೆಟ್ಟಿ ಕೊಯ್ಯ ಇರುತ್ತೆ ಬೊಕ್ಕ ಗುಣಕರ ಆಲ್ವೇರ್ ನಮ್ಮ ಗಡಿಬಂಧನ ಆರ್ಡ ಮಾಹಿತಿ ತಂದು ನಂತರ ವ್ಯವಸ್ಥೆ ಮಾಡ್ತಾರೆ ಗುರುನಾಡಿಗೆ ಕೇಂದ್ರ ಸಮಿತಿ ಇರುತ್ತೆ ಶರತ್ ಕಾಜವೇರ್ ಅದಕ್ಕೆ ಸಂಪಾದಕ ಮಂಡಳಿಯಿಂದ ನಮ್ಮ ವ್ಯವಸ್ಥೆ ಬರ್ತೀವಿ ಅರ್ಡ ಕೇಂದ್ರದ ಎರಡು ಪದಾರ್ಥ ಕೊಡ್ಬೇಕಂತ ಬೊಕ್ಕ ಫಜೀರ್ಗೆ ರಾಜೇಶ್ ಶೆಟ್ಟಿ ಫಜೀರ್ ಕೇಂದ್ರ ಸಮಿತಿ ಇರುತ್ತೆ ಪ್ರದೀಪ್ ಆಲ್ವಾ ಬೊಕ್ಕ ವಸಂತ ಅಡ್ಕ ಅಲ್ಪ ಮಾಹಿತಿ ಕೊಡ್ಬೇಕಂತಾರೆ ಚೇಲೂರಿಗೂ ವ್ಯವಸ್ಥೆಗೆ ಕೇಂದ್ರ ಸಮಿತಿಯಲ್ಲಿ ಉಮೇಶ್ ಗಾಂಭೀರ್ ಆಯ್ತ ಜವಾಬ್ದಾರಿ ಉಮೇಶ್ ಗಾಂಭೀರ್ ಚೇಲೂರಿಗೂ ಅಲ್ಪ ಸತೀಶ್ ಕುಲಾರ್ ಬೊಕ್ಕ ಜಯಂತ್ ನಕಲೆ ಮಾಹಿತಿ ಕೊಡೋದು ಇದು 17 ಗ್ರಾಮದ ಒಂದು ಜವಾಬ್ದಾರಿ ಮತ್ತೆ ಇಂಜಿನೆ ನವರಾತ್ರಿದ ಸುರುತ ದಿನ ನಮ್ಮ ಮಾಹಿತಿ ಕೋಶಕ್ಕೆ ಒಂಜಿ ಚಾಲನೆ ಕೊಟ್ಟಿನ ದಿನ ಕಾರ್ಯಕ್ರಮ ಸೋಮನಾಥನ ಸಾನ್ನಿಧ್ಯದ ನಡೆದು ದಯಪಂಡ ಇಡೀ ಈ 17 ಗ್ರಾಮದ ಕೇಂದ್ರ ಬಿಂದು ಸೋಮನಾಥ ಪ್ರತಿ ಒಂಜಿ ಊರದ ಚರಿತ್ರೆ ಬರೆನಾಗಲ್ಲ ಸುರೂಟ್ ಬರಪಿನ ಬುಧರು ಸೋಮನಾಥ ಪ್ರಸನ್ನ ಅಲ್ತಿರದ ಶುರು ಆಗಿದೆ ಅಂಚಾದ 17 ಗ್ರಾಮದ ಚರಿತ್ರೆಗಳ ಒಂದು ಮೂಲ ಕೇಂದ್ರ ಒಂದು ಶಕ್ತಿ ಕೇಂದ್ರ ಸೋಮನಾಥನ ಸಾನ್ನಿಧ್ಯ ಅಂಚಾದ ಮೂಲೆಯಂಥ ಮುಹೂರ್ತ ನವರಾತ್ರಿಯ ಸಂದರ್ಭದ ಇನಿ ತಂತ್ರಿಲೇ ಮಾಡ್ತಾರೆ ಒಂಜಿ ಊರುಗೊಂಜಿ ತಂತ್ರಿ ಅಂಚನೆ ಮಂತ್ರಿ ಈ ರಡ್ಡು ಶಬ್ದ ತಂತ್ರಿ ಬೊಕ್ಕ ಮಂತ್ರಿ ಬಂದು ಪ್ರಾಸಬದ್ಧವಾದ ಶಬ್ದ ಆಡಲ್ಲ ಜವಾಬ್ದಾರಿಗಳ ಅಂಚನೆ ಆ ರಡ್ಡು ಸ್ಥಾನಗಳು ಅವೇನು ನಮ್ಮ ನಿರೀಕ್ಷೆ ಮಲ್ಪಂದಿನ ಲೆಕ್ಕ ಒಂದು ಮಾದರಿಯಾದ ನಮ್ಮ ಪೂಜ್ಯ ತಂತ್ರಿಲು ಆ ನಿರ್ದೇಶನ ಕೊಟ್ಟಿನಂಚಿನ ಒಂಜಿ ಮನಸ್ಸು ಮಾಡ್ತದೆ ಆರೊಂದು ಪ್ರಚೋದನೆ ಕೊಡ್ತು ಇಂಚಿನ ಒಂಜಿ ಸಾರ್ವಕಾಲಿಕ ದಾಖಲೆ ಒಂಜಿ ಗ್ರಂಥ ರಚನೆ ಅಂತ ಬಂದ ನನದ ಜನ್ರೇಷನ್ಗೆ
ಒಂದು ಮಾಹಿತಿ ಗ್ರಂಥನ ಕೊಟ್ಟಿನಂಚಿನ ಈ ಯೋಜನೆಗೆ ಆ ಪರಿಕಲ್ಪನೆ ಕೊಡ್ತಿನಂಚಿನ ಪೂಜ್ಯ ತಂತ್ರಜ್ಞಾನ ದುಂಬತ್ತ ಒಂದು ಪ್ರಣಾಮನ ಸಂದೈತ ಮಲ್ತೊಂದಿಲ್ಲ ನಿಟ್ಟಿತ್ತೆ ನಮ್ಮ ಬೇಲೆದ ಸ್ಪೀಡ್ ಹೆಚ್ಚಾಗೋದು ಒಂದು ಬಂಡ ಮನಸ್ಸು ಮಲ್ತಂಡ ನಂಗೆ ಏತ್ತು ಬೇಗಲಂದೇನು ಮಲ್ಪರೆ ಸಾಧ್ಯ ಉಂಟು ಆಡ ಜಪ್ಪೋಡು ಬೇಲೆಗೆ ಜತ್ತಿ ಕೂಡಲೇ ಐತಾತಿಗೆ ಮೊಕ್ಕ ಒಂದೊಂದು ಸಂಬಂಧ ಅಲ್ಲ ಒಂಜಿ ಕೊಳಕೆದಲ್ಲ ಕಡೆ ಅವು ಐಗೆ ತಿಕ್ಕೊಂದೆ ಹೋಗ್ಬೋದು ಇತ್ತೆ ಮುರಣಿ ನಮ್ಮ ಮೂರು ಸೇರಿಯ ಒಂಜಿ ಒಂತೆ ಜನ ತೊಕ್ಕೊಟ್ಟು ಸೇರಿದೆ ಇನ್ನಿತ ಸಭೆ ನಿರ್ಣಯ ಐನವು ಐದು ಮೊಕ್ಕ ಈ ಗ್ರಂಥ ರಚನೆಯ ಅನುಭವ ಪುನಃ ಕಲ್ಲೂರು ನಾಗೇಶ್ ಆರು ಮಂಗಳೂರು ದರ್ಶನ ಪುಸ್ತಕದ ಪುರ 8 ದಿನಾರ 8 ದಿನ ಹರಡ ಬಂಡೆ ಚಿಂಚ ಮಲ್ತೊಂದಿಲ್ಲ ಅಪಗಾರ ಬಂಡೆ ಐಟ್ ಸ್ಥಳನಾಮದ ಬಗ್ಗೆ ಒಂಜಿ ಪಟ್ಟಿಲ ಮಲ್ಪರೆ ಮನಲ್ಲಿ ಆ ವಿಷಯ ಆ ಗ್ರೂಪ್ ಪಾಡ್ಯ ಸ್ಥಳನಾಮದ ಪಟ್ಟಿ ಮಲ್ಪಲೆ ಅವು ಪಾಡ್ದೆ ಏನು ಸಾಧಾರಣ ಕಾಂಡೆ ಪಾಡ್ದೆ ಬಯ್ಯಾನಾಗ ಮಂಜನಾಡಿದ ಲಿಸ್ಟನ್ನು ವಿಜೇತ ಕಡಪಲಿ ನೆಟ್ಟು ಇದು ಖಾಲಿ ಮಂಜನಾಡಿದ್ದೆ ಸಾಧಾರಣ 50 ಆಜಿಪುದರು ಮಂಗಳಾರತಿ ಬಟ್ಯಡ್ಕ ನಾಟಕಲ್ ಆರಂಗಡಿ ಕುಮ್ಮೆಗುರಿ ನೆಕ್ಕರೆ ಬಾರಿಕೆ ಸಾರ್ತಬೇಲಿ ಕೊಳಕಬೇಲಿ ಇಂಚ 5 ಪಕ್ಕ ಆ ಸ್ಥಳನಾಮ ಎಂಚ ಬರ್ತದೆ ಬಂತಿನ ಮಾಹಿತಿ ಬರೀತಾರೆ ಇದು ಮಂಗಳಾರತಿ ಒಂದು ಜಾಗ 1837 ಆಸುಪಾಸಿನಲ್ಲಿ ಅಮರಸುಳ್ಯ ದಂಗೆಯ ಕಾಲದಲ್ಲಿ ಕಲ್ಯಾಣಪ್ಪನ ಕಾಟುಕಾಯಿ ದಂಡಿನ ಹೋರಾಟದ ಸಂದರ್ಭದಲ್ಲಿ ಅದರ ಒಂದು ಭಾಗವು ಬೇರೆಯಾಗಿ ಕುಂಬಳೆಯಿಂದ ಇತ್ತೆ ಬರುತ್ತಾರೆ. ಆ ದಂಡು ಪಟ್ಟೂರಿಯನ್ನು ದಾಟಿ ಮಂಜನಾಡಿಯನ್ನು ಪ್ರವೇಶಿಸಿ ಅದೇನೋ ಕಾರಣದಿಂದಾಗಿ ಅವರ ದಂಡು ಮಂಗಳ ಅಲ್ಲಿಗೆ ಅಂತ್ಯವಾಗಿ ಹಿಂದಿರುಗುತ್ತದೆ. ಅದು ಮಂಗಳಾಂಡ ದಂಡದ ಆ ಸ್ಥಳವನ್ನು ಮುಂದಕ್ಕೆ ಮಂಗಳ ಅಂತ್ಯವಾದ ಸ್ಥಳವೇ ಮಂಗಳಾಂತಿ ಎಂದು ಕರೆಯಲ್ಪಟ್ಟಿದ್ದು ಬಂದದ್ದು ಒಂದು ಬಾಯಿದೆರೆಯಾದ ವೈದ್ಯನ ಇತಿಹಾಸ. ಇಂಚಿನ ಮಾಹಿತಿಗಳು ನಮ್ಮಡ ಉಪ್ಪು ಪ್ರತಿ ಒಂದು ಅಂಚಿನ ಮಾಹಿತಿ ಐದು ಪಕ್ಕ ಆ ಸ್ಥಳನಾಮನು ಕೆಲವು ಬದಲಾಗ್ತದೆ. ಕ್ವಾರ್ಟರ್ಸ್ ಮಾಡಿದಂದು ಜಾಗ ಐಟು ಬ್ರಾಕೆಟ್ ಹಿಡಿತೇವೆ ಅನ್ಸಾರ್ ನಗರ ಅಂದ ನಮ್ಮ ಮೂಲದ ಪುದರ್ ಒಕ್ಕ ಬದಲಾವಣೆ ಆಗ್ತದೆ. ನಂತರ ದುಂಬು ಆ ಜಾಗಗೆ ಹೆಚ್ಚಿನ ಪುದರಿತ್ತದ ಒಂದು ಮಾಹಿತಿ ಪ್ರತಿಯೊಂದು ಊರದ ಒಂದು ಮಾಹಿತಿ ನಂಗೆ ಹೋದ ಒಕ್ಕ ಆ ಜಾಗಲೇ ಬೇರೆ ಹೋದು ಪರ್ಯಾಯ. ಇದು ಉದಾಹರಣೆಗೆ MRP ಎಲ್ಲ ಹತ್ತಿನ ಜಾಗ ಆ ಇಡೀ ಗ್ರಾಮನೇ ಇದ್ದಿತ್ತು. ದುಂಬುದ ಒಂಜಿ ತಾರೆ ಮಾರು ಪೋಯ್ ಬೊಕ್ಕ ಐದು ಬೊಕ್ಕ ಅವ್ರು ದುಂಬು ದಾದ ಇತ್ತಣಿಂದ ಬಂದಿನಕ್ಕೆ ಇತಿಹಾಸ ಇತ್ತು. ಅಂಚಾದ ಈ ನಮ್ಮ ಇನ್ನು ಮನ್ಪುನಾಗ ಏತ್ ಸೂಕ್ಷ್ಮ ವಿಷಯ ಅವಿನ ಪೂರ ಎಲ್ಲೆಲ್ಲ ವಿಷಯ ತೋದಿನ ಕಾಣವೇನು ದಾಖಲೀಕರಣ ಸಂಗ್ರಹ ಮಾಡ್ತದೆ. ಐದು ಬೊಕ್ಕ ಪುಸ್ತಕ ರೂಪದ ಬಂದಾಗ ಅವೇನು ಎಡಿಟ್ ಮಾಡ್ಕೊಂಡಾಗ ವಾವ ಬುಡುಲಿ ಅವು ಬೊಕ್ಕ ಸಂಗ್ರಹ ಮಲ್ಪುನಾಗ ಪೂರ ವಿಷಯ ಬರಡುಗೊಂಡ. ಐದು ಬೊಕ್ಕ ಇತ್ತೆ ಆನಂದ್ ಶೆಟ್ಟಿ ಬಲ್ಲೆಕರೆ 17 ಗ್ರಾಮಲೆಗೆ ಒರಿಯವರಿಗೆ ಐದ ಜವಾಬ್ದಾರಿ ತಂದು ಐದು ಬೊಕ್ಕ ಸಂಪಾದಕ ಮಂಡಳಿ ನೆಕ್ಕೆ ಪರಿಸರದ ಮಾಧ್ಯಮ ಮಿತ್ರರನ್ನಕ್ಕೆಲ್ಲ ಸಹಾಯ ತಂದು ಈತ ಬಣ್ಣ ಮಾತ ಪತ್ರಿಕೆದ ವರದಿಗಾರರನ್ನು ಫುಲ್ಲೆ ಮಕ್ಕಳು ವಿಶೇಷ ಸಂದರ್ಭದ ವಿಶೇಷ ಲೇಖನ ಮೂಲ ಬ್ರಹ್ಮಕಲಶ ನಗರ ಇದ ಬಗ್ಗೆ ಬರೀತಿರಲ್ಲ ಗಂಟು ಉಂಟು. ಇದೆ ನಮ್ಮ ಸೋಮೇಶ್ವರದ ಕುಂದಾಪುರ ಸಂದರ್ಭದ ಬೇರೆ ಪುರವಣಿ ಆಗ್ತದೆ ಆ ಬಗ್ಗೆ ಸಂಗ್ರಹ ಆಗ್ತದೆ. ಅವು ಬಿಡಿ ಬಿಡಿ ಆದವು ಅಂಚಿನ ವಿಷಯ ಎಲ್ಲ ಸಂಗ್ರಹ ಆಗೋದು. ಅಂಚಾದ ಆ ಮಾಧ್ಯಮದ ಕೆಲೆಲ್ಲ ನೆಟ್ಟು ಒಟ್ಟಿಗೆ ಸೇರವು. ಐದು ಪಕ್ಕ ಈ ಊರು ಇತ್ತಿನప్పుడు ಇತ್ತ ಕಾರಣಾಂತರ ಪರ ಊರುಳ್ಳೇ ಮಾಡ ಈ ಊರಿಗೆ ಸಂಬಂಧಪಟ್ಟ ಊರು ಈ 17 ಗ್ರಾಮಲ್ಲಿ ಅಂಚಿನ ಕೆಲೆಲ್ಲ ನೆಟ್ಟು ಒಟ್ಟಿಗೆ ಇದೆ ತೊಂದರೆ ಬೊಕ್ಕ ನನಂಜಿ ನಮ್ಮೆಟ್ಟು ಒಂದು ಮಲ್ಲ ಒಂದು ವೀಕ್ನೆಸ್ ನಮ್ಮ ಹಿಂದುಲೇ ನನಗೆ ನಮ್ಮ ಲೆಪ್ಪಂದೆ ಬರ್ತದೆ ಅವರಲ್ಲೆತ್ತನೇ ಅವರು ಮಗ ಕುಡಲಿತ್ತದ್ದು ಅವ್ರು ನನಗೆ ಲೆಪ್ಪುನ ಕೆಲೆ ಇಲ್ಲ ಯಾಂದೇ ಲೆಪ್ಪು ಆಯನ ಊರ್ದತ್ತ ಕೊರುಡು ಆಯನ ಜವಾಬ್ದಾರಿ ಇನ್ನೇನು ಮತ್ತು ಇನ್ನಿತ್ತ ಬಂದಾಗಲ ಒಂಜಿ ವ್ಯಕ್ತಿ ಪೂಜಾರ ಬಂದು ನಾರೇ ತಂತ್ರ ಪರಿಚಯ ಮಲ್ಪದಿನಾರ ಇದು ಬರ್ಪೂಜಾರ ಬಂದಾಗ ಏನನ್ನು ಬೊಕ್ಕಲೆ ಈಜೇರಿ ಬಂದು ಯಾಪಂಡೆ ಏನಲ್ಲೇ ಈರು ನೂಕುದು ಬಿಡ್ತಾರೆ ಇಂಥ ಈರೇನೆಲ್ಲ ಎಪ್ಪೋಡು ಬಂದ್ಬರುತ್ತೆ ನಾನು ಬರ್ಪೆ ಬಂಡೆ ಯಾಪಂಡೆ ಅವ್ರು ನಿಕ್ಕೆಲ್ಲ ಜವಾಬ್ದಾರಿ ಈರು ಬಂಡ್ಲಕ್ಕನೆ ಮಾತೆಲ್ಲ ಬಂಡ ಬಗ್ಗೆ ಇಂಚಾಪ ಅಕ್ಕೆಲ್ಲಕ್ಕೆಲ್ಲ ಜವಾಬ್ದಾರಿ ಅಕ್ಲು ಮಲ್ಪಡು ಆಡಲ್ಲ ಒಂಜಿ ಕೀ ಕೊಡು ಅಂಚಾದ ನಮ್ಮ ಪನ್ನಂದೆ ಬಾಕಿ ಹಾಕಿನ ಕೊಡಿಸಿ ಬೊಕ್ಕ ಈ ಮಾಹಿತಿ ಸಂಗ್ರಹ ಮಾಡಿದಾಗ ಅಭಿಪ್ರಾಯ ವ್ಯತ್ಯಾಸಗಳು ಬರ್ತದೆ. ಅವು ಅಂಚದ್ದು ಇಂಚ ಅಂತ ಹೊರ ಸಂಗ್ರಹ ಮಾಡ್ಕೊಂಡಾಗ ಪೂರ ಮಾಹಿತಿ ಸಂಗ್ರಹ ಮಾಡ್ಕೊಳ್ಳಿ ಐದು ಬೊಕ್ಕ ಐಟ್ ಈ
ದಾಖಲೀಕರಣಗೆ ಬುರ್ಚಿ ಕಡ್ಡಾಯವಾದ ಬುರ್ಚಿ ಬಂದಿನ ಕೆಲವು ಅಪ್ರಿಯವಾಯಿನ ಸತ್ಯ ರೂಪ ಅವು ಗ್ರಂಥ ರೂಪಡೆ ಅಕ್ಷರ ರೂಪಡೆ ಅವು ದಾಖಲೆ ಆಪಿನ ಬುರ್ಚಿ ಬಂದಿನ ಕೋಡೆ ಈಚೆನೆ ಪಾತ್ರನಾಗ ಸದಾಶಿವ ಆಡುವುದು ತಲಪಾಡಿದ ವಿಷಯ ಬಂದಿದೆ ತಲಪಾಡಿದ ನೆಟ್ಟು ಬಂದಾಗ ಈ ಒಂಜನೇ ಗುತ್ತು ಇತ್ತ ಇಜ್ಜಿ ಆ ಒಂಜನೇ ಗುತ್ತದ ಇಲ್ಲೇ ಇಜ್ಜಿ ಅವಿತ್ತೆ ಶಾರದಾ ವಿದ್ಯಾಲಯದ ಇದಾಗ್ತದೆ ಆ ಜಾಗ ಆ ಗುತ್ತದಾಗ ಸಂಬಂಧಪಟ್ಟನಕ್ಕೂ ಏರ್ಲ ಇಜ್ಜಿ ಅಂಡ ಕೆಲವು ಕಡೆ ಲೆಪ್ಪು ಆ ಇಲ್ಲ ಉಂಟು ಇತ್ತೆಲ್ಲ ಅವು ಉಲ್ಲೇಖನಾಗ ಅವನ ಅಂಡೆ ಆ ಗುತ್ತು ಎಂಚೆ ಹೊಂದ್ಕೊಂಡು ಅದು ದಯವೇನು ನಿರ್ಲಕ್ಷ್ಯ ಮಾಡ್ತೇವೆ ಆ ಕತೆ ಬಂದಾಗ ನಂಗೆ ಆಶ್ಚರ್ಯ ಆಗುತ್ತೆ ಕೆಲವು ಅಂಡ ಅವೇನು ನಮ್ಮ ಕೆಲವೆಲ್ಲ ದಾಖಲೀಕರಣ ಒಂದು ಗೊತ್ತಿಲ್ಲ ಅಂತವೇನು ಮಾಡ್ತೀರಿ ಮಾರಿ ಬೊಕ್ಕ ಜಾಗದ ಹೊಂದ್ಕೊಂಡು ಇದು ದೈವದ ಸಮಯ ಅವರು ದೈವದ ಸ್ಥಾನ ಅದು ಇತ್ತಲು ಉಂಟು ಅವು ಮಾರ್ದಿನ ಕೆಲವು ಜಾಗ ಅಥವಾ ಇದು ಕೆಲವು ದಾಖಲೆಗಳು ನಮಗೆ ಈ ಮಾರಾಟ ಆನಾಗ ಒಂದು ಪಲ್ಲಟ ಅನುಪಿನ ಅವು ಆನಾಗ ಆ ಜಾಗದ ಮಹತ್ವ ಆ ಒಂಜನೆ ಇಲ್ಲದ ಮರ್ಯಾದೆ ಅವು ಆಣ ನಮ್ಮ ದಾಖಲೀಕರಣ ಆನಾಗ ಒಂಜನೆ ಇಲ್ಲದ ಪುದರ್ ನಮ್ಮವರ ಇಟ್ಪಾಡ್ಬೇಕು ಉಲ್ಲೆರ ಇಜ್ಜೆರ ಅಂಡ್ ಆ ಪುದರ್ ನಂಗೆ ದಾಖಲೀಕರಣ ಆನಾಗ ಬೋದು ಆ ದುಂಬಿತ್ತಿನ ಒಡೆಮುಟ ಅಂತ ಬಂಡ ಯಾಕಂದ್ರೆ ತಂತ್ರಿಲು ಬಂಡೆ ದುಂಬು ಪೂರ ಅರಸು ಬಳ್ಳಾಲನ ಕಾಲ ಜೈನರ್ನಕ್ಕೆಲ್ಲ ಆಳ್ವಿಕೆ ಇಡಿತ್ತಿನ ಅಂಚಿನ ಜಾಗ ಆ ಜೈನರು ಅವೇನು ಬಂಟೆರೆಗ್ಲ ಬಿಡ್ತೇವೆ ಬಿಲ್ಲವೆರೆಗ್ಲ ಬಿಡ್ತೇವೆ ರಾಣರೆಗ್ಲ ಬಿಡ್ತೇವೆ ಇದೆ ಉಚ್ಚಿಲದನೆ ಯಾರು ಬಂದಾಗ ಅವು ಜೈನರೆಡ್ದು ಬೈದಿನ ಅಂತ ಒಂದು ಇತಿಹಾಸ ಬಂದಿದೆ ಅಂಚನೆ ಜೈನರೆಡ್ದು ಆ ಬತ್ತಿನ ಇತಿಹಾಸ ಇತ್ತಿನಲ್ಲ ನಮ್ಮ ಜೈನರ್ನ ಇತ್ತಿಂಡು ಬಂಪಿನ ಇತಿಹಾಸನ ದಾಖಲೀಕರಣ ಮಾಡ್ಕೊಂಡು ಬೊಕ್ಕ ಓಡೆಬಿಟ್ಟ ಬತ್ತಿನ ಅವು ಬೊಕ್ಕದ ಐದು ಬೊಕ್ಕ ಈ ಪಾರ್ಧನದ ಕತೆ ಮತ್ತೆ ಮುಲ್ತ ನಮ್ಮ ಬೊಲ್ಮದ ಪಂಚೋಷ್ಣಾಯ ದೈವದ ಪಾರ್ಧನ ಏಪನ ಒಂಜಿ ಇತ್ತಿನ ಒಂಜಿ ಟಿಕೆಟ್ಗೆ ಲೈಟ್ ಆ ಪಾರ್ಧನಡೆ ಪುದರ್ ಬರ್ಬೋದು ಆ ಪಾರ್ಧನ ಸಂಧಿ ಪಾರ್ಧನ ದಾಯ ಆಧಾರ ಅಂತ ಬಂದ ಐಟ್ ಪೂರ್ಣ ಇತಿಹಾಸ ಬರ್ಬೋದು ಐಟ್ ಅಂಚಾದ ಆ ಪಾರ್ಧನ ಸಂಗ್ರಹದ ಬೇಲೆಲ್ಲ ಅವರು ಅಂಚಾದ ನೀಗೆಲ್ಲ ಪರಿಸರ ಉಪ್ಪುನ ದೈವ ಕಟ್ಟುನಾಗು ಇನ್ನಿತ ನೆಟ್ಟು ಆರು ಕಟ್ಟುನ ಅರಿಜ್ಜೆ ಆಕೆಲ್ಲ ದುಮ್ಮು ಕಟ್ಟದ ಅರ್ನ ಮಗೆ ಉಳ್ಳಿ ಇದಾರು ಹಂಪಿ ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಆದಲ್ಲಿ ಅರಡೆಲ್ಲ ಉಪ್ಪರೆ ಅರೆಲ್ಲ ಅಂಚಿನಕ್ಕೆಲ್ಲ ನಮ್ಮ ವಿಶ್ವಾಸವಿದೆ ತೊಂದು ಅಕುಲದಲ್ಲಿ ಆ ಊರ್ದಕ್ಕಲೇ ಐತ ಬಗ್ಗೆ ಯೋಚನೆ ಮಲ್ಪಿರ ಅವಾಗ ಎಂಕೆಲ್ಲ ಊರ್ದ ಚರಿತ್ರೆ ಎರಡು ಸಂಗ್ರಹ ಮಲ್ಪು ಅವೇನೇ ಇತ್ತೆ ನಮ್ಮ ಏನು ಜವಾಬ್ದಾರಿ ಕೊಡ್ತದೆ ನಮ್ಮ ವಿಷಯ ಎರಡು ಸಂಗ್ರಹ ಮಲ್ಪುರಿ ಕಂಪಿನವನೇನು ಸಂಗ್ರಹ ಮಲ್ಪು ಕೊಡು ಐಕೆ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಸಂಪಾದಕ ಮಂಡಳಿ ಆ ಲಿಸ್ಟ್ ಏತ್ಲ ಉಂಟಾವು ಐದು ಪಕ್ಕ ಆ ಚರಿತ್ರೆ ಕೊಡ್ನಾಗ ಹೊಂದಿ ಹುಡುಡು ಆ ಚರಿತ್ರೆ ಸಂಗ್ರಹಕ್ಕೆ ಏರ್ಪುರ ಸಹಕಾರ ಕೊಡ್ತೇವೆ ಯಾಕೆಲ್ಲ ಪೂರ ನಮ್ಮ ದುಡುಕು ಯಾಕೆಲ್ಲ ಕುದರು ಅವೇನು ಈತ ಜನಟ ಕೇಳಿದೆ ಚರಿತ್ರೆ ಬರೀತಾರೆ ಮತ್ತು ಉಳ್ಳಾಲಡ್ ಬರೆದಾಗ ಉಳ್ಳಾಲಡ್ ಮಾತ ಸಮುದಾಯದ ದೇವಸ್ಥಾನ ಮತ್ತೆ ಈಗ ನೂದೊಕ್ಕೀಲು ಮಕ್ಕೆಲ್ಲ ಮೊಗವೀರ್ಯದಕ್ಕೆಲ್ಲ ಉಳಿಯಾಡು ಬರೋ ಲೆಪ್ಪಾಪಿನ ನೂದೊಕ್ಕೀಲು ಆ ನೂದೊಕ್ಕೀಲು ಬರ್ತಿರೋ ಶಬ್ದ ದಾಯ ಬರ್ತದೆ ಅವಳ ಒಂದು ಇತಿಹಾಸ ಐಕೆ ಅಕೆಲ್ಲ ಕತೆ ಸಂಗ್ರಹ ಮಾಡ್ಕೊಂಡಾಗ ಅಕೆಲ್ಲ ವಿಶ್ವಾಸ ಅದೇ ತಗೊಂಡು ಆ ಇದಕ್ಕೆ ನಮ್ಮ ಎಡಿಟರ್ಗೆ ಏನೇನು ಕಂಡಲ್ಲ ಅಕಲು ಆ ಸಮುದಾಯದ ಪ್ರಮುಖರ ಪಾತ್ರೆಯಲ್ಲಿ ಅವೇನು ಸಂಗ್ರಹ ಮಾಡ್ಕೊಂಡ ಬೇರೆ ಐದು ಪಕ್ಕ ಚಿತ್ರಲು ನಮ್ಮ ಇತ್ತೆ ಉಪ್ಪು ನಂಚಿನ ಫೋಟೋಸ್ ಅವು ಅತ್ತಂದೆ ದುಂಬುದ ಚಿತ್ರಲು ಇತ್ತಿಂದ ಅವು ಬೋಡ್ಲಿ ಒಕ್ಕ ನಮ್ಮ ಶಿಲಾಶಾಸನ ಇದು ಬಂದಾಗ ಅರ್ಚಕರು ಬಂದಿದೆ ಗುರುರಾಜ ಭಟ್ರೆ ಇಡೆ ಬರ್ತಿದ್ದೇನೆ ಪಾದೂರು ಗುರುರಾಜ ಭಟ್ರೆ ಬರ್ತದೆ ಮೂರು ಓದುದು ಮಾಗಣದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೇವೆ ಒಂಜಿ ಮಾಗಣೆ ಬಂದ ಏತು ಗ್ರಾಮ ದಾದ ಏತು ಗ್ರಾಮಲಯಕ್ಕೆ ಬರ್ಬೋದು ಅಪಗ ಆರು ಸಂಗ್ರಹ ಮಲ್ತಿನಂಚಿನ ಕೆಲವು ಮಾಹಿತಿ ಅವು ಅಕ್ಷರ ರೂಪಡು ಉಂಟು ಅವು ಬೇತೆ ಗ್ರಂಥಡು ಉಂಟು ಅವು ನಂಗೆ ನಮ್ಮ ದೇವಸ್ಥಾನ ಮಾಡ ಸೋಮೇಶ್ವರದ ಬಗ್ಗೆ ಯಾರು ಬರೆತಿನ ಅತನ ಅರ್ನಂಚಿನಕ್ಕಳು ಬರೆತಿನ ಮಾಹಿತಿ ಬೊಕ್ಕೊಂಜಿ ಹೋವಾಂಡ ಗ್ರಂಥಡು ನಂಗೆ ತಿಕ್ಕರೆ ಅವೆಲ್ಲ ಸಂಪರ್ಕಿಂಚಿನ ಬೇಲೆ ಅವು ನಮ್ಮ ಮುಲ್ತ ಚರಿತ್ರೆಡು ಪೂಜೆ ಬೊಕ್ಕೊಂಜಿನ ಚರಿತ್ರೆಡು ದಕ್ಷಿಣ ಕನ್ನಡದ ಇತಿಹಾಸ ನೋಡೋ ಪುಸ್ತಕಗಳಿವೆ
ಐಟಿ ಸೋಮೇಶ್ವರ ಮಾಗಣಿಗೆ ಸಂಬಂಧಪಟ್ಟ ಕಥೆಗಳು ಅವೇನು ಪೂರ ಸಂಗ್ರಹ ಮಾಡ್ತದ ಬೇತೆ ಆಕರ ಗ್ರಂಥದಲ್ಲಿ ಹಿಡಿದು ಅವಿನ ತೆತ್ತದು ಸಂಯೋಜನೆ ಮಾಡ್ತದ ಆ ಬೇರೆಲ್ಲ ಉಂಟು ಅಂಚಾದ ನೆಟ್ಟು ನಮ್ಮ 17 ಗ್ರಾಮದ ನಿಕ್ಕೆಲ್ಲ ನನಲ ಸಂಪಾದಕ ಮಂಡಳಿ ವಿಸ್ತಾರ ಮಾಡ್ತದೆ ಬರೆಪಿನ ಕುಲಿಯತ್ ಜನ ಮಂಡಳಿ ವಿಸ್ತಾರ ಮಾಡ್ತದೆ ಮಾಹಿತಿ ಸಂಗ್ರಹ ಮಾಡ್ತಾರೆ ಆರಂಭ ಮಾಹಿತಿ ಸಂಗ್ರಹ ಮಾಡ್ತಾರೆ ಕೋಡೆ ವಿಜಯ ಪಟ್ಟು ಇದು ಮಾಡ್ತಿದ್ದೆ ಫೋಟೋ ಮಾಡ್ತಿದ್ದೆ ಕೊಲ್ಮದ ಅಂತ ಕೊಲ್ಮಡ ಅವು ಅವಾಗ ಐಟಿ ಹಿರಿಯಕ್ಕೆ ಕೊಟ್ಟು ಕುಲ್ಲಿದಿನ ಒಂದು ಫೋಟೋ ಆ ಫೋಟೋలో ಒಪ್ಪಾಡು ಒಕ್ಕ ಕೂಡ ಮಾಹಿತಿ ಸಂಗ್ರಹ ಮಾಡುವಾಗ ಇಂಚಿನ ಪೂರ ಇತ್ತದು ಮಾಹಿತಿ ಮಲ್ದಿನಿ ಮುದ್ರಣಕ್ಕೆ ಬಂದಾಗ ನಂಗೆ ಹೋಗಿ ಕೂಡ ಹೋಗೋದಲ್ಲ ಅಂಡ ಸಂಗ್ರಹ ಮಾಡ್ಕೊಂಡಾಗ ಅವೇನು ಪೂರ ದಾಖಲೀಕರಣ ಮಾಡ್ಕೊಂಡು ಏರು ಈ ಮಾಹಿತಿ ಕೊರಿಯರ್ ಆ ನೋಟ್ಲು ಒಪ್ಪಡ ಈಗ ವಿಶೇಷವಾಗಿ ಅವನ ಮಾಹಿತಿ ಕೊಡಲ್ಲ ಅವೆಲ್ಲ ಬರೆದಿಲ್ಲ ಈ ಮಾಹಿತಿ ಕೊಡೋಣಕ್ಕೂ ಇಂಚಿನಕ್ಕೂ ಫುಡ್ ನೋಟ್ದೆಲ್ಲ ಕೊಡ್ಬಾರ್ದು ಅಂಚಾದ ಇಡೀ ಗ್ರಂಥ ಬಂದಾಗ ನಮ್ಮ ಇಡೀ ಸಂಪಾದಕ ಮಂಡಳಿ ಒಂದು 100 ಜನ ಒಂದು ಕೊರಿಯನ ಗ್ರಂಥ ಒಂದು 100 ಜನ ಬರಹಗಾರನಕ್ಕೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಆಗ್ತಿನ ಒಂದು ಪುಸ್ತಕ ನಾನು ಒಡಿಯೂರು ಸ್ವಾಮಿ ಎಡಬಂಡೆ ಒಂದು ಬೂಕ ಒಂದು ಆರ್ಬಡ್ಡೆ ಒಂದು ವಾಲಿ ಕೂಡ ಎನ್ನ ಲೆಕ್ಕ ಒಂದು 2,000 ಪುಟ ಆತ ವಿಷಯ ಉಂಡೈತೆ ಒಂಜಿ ವಾಲಿ 2 ವಾಲ್ಯೂಮ್ ಯಾವ ಅವು ನಮ್ಮ ಸಂಗ್ರಹ ಮಾಡ್ಕೊಂಡ ನೆಟ್ಟುಂಡು ಓಕೆ ನಮ್ಮ ಉಮೇದು ಇದು ಗರ್ತಿನಾಥ ಬರ್ಪಿನಂಚಿನ ನಮಗೆ ಹೊಸ ನೀರು ಬರ್ತಿಲ್ಲ ಮಾಹಿತಿಲು ಬೊಕ್ಕ ನಂಗೆ ಬರ್ತು ಬೊಕ್ಕ ನಮ್ಮ ಇತ್ತೆ ತೆರಿದಿನ ಮಾಹಿತಿ ನಮ್ಮಿಂದ ನನಗೆ ಗೊತ್ತುಂಟು ಆಂಡ ಒಕ್ಕೊಂದು ಹೋದಾಗ ನಂಗೆ ತಿಕ್ಕೊಂಡು ನಲ್ಲ ಮಾಹಿತಿ ಒಂದು ಬೊಕ್ಕಂಡಿಗೆಲ್ಲ ಯಾಕಂದ್ರೆ ಮಾಸ್ಟರ್ ಅನುಭವ ಬಂದಿರ ಒಂಜೇನು ಒಪ್ಪುನಾಗ ಐತೊಟ್ಟಿಗೆ ಲಿಂಕ್ ಆದ ನಾನೊಂದು ತಿಕ್ಕೊಂಡು ಅಂಚಾದೆ ಒಂದು ನಂಗೆ ವ್ರತದ ಲೆಕ್ಕ ಐತೆ ನವರಾತ್ರಿದ ಕಾಲಡೆ ಒಂದೇನು ದಾಯ ಚಾಲನೆ ಕೊಟ್ಟು ಬಂದ ಒಂದು ಶಾರದನ ಆರಾಧನೆ ಮಾಡ್ಕೊಂಡು ಸಮಯ ಅಲ್ಲ ಅಂಚಾದೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಂಕಲ್ಪ ಮಾಡ್ತದೆ ನಮ್ಮ ಪ್ರಾಮಾಣಿಕರ ಆದ ಐತೆ ಪ್ರಾರ್ಥನೆ ಮಾಡಿದ ಅಂಚೆ ನಮಗೆ ಅಪವಾದ ಬರದಲ್ಲಿ ಈ ಗ್ರಂಥ ಸಂಪಾದನೆ ಮಾಡ್ಕೊಳ್ಳೋ ಉದ್ದೇಶನೇ ಅದನ್ನು ಈ ಒಕ್ಕೂಟದ ಉದ್ದೇಶದ ತಂತ್ರೆಲ್ಲ ಬಂಡೆ ಬೇರೆ ಬೇರೆ ಸಮುದಾಯದವರು ಒಟ್ಟಾದ ನಮ್ಮ ಕೂಡುಗಟ್ಟನ್ನು ಗಟ್ಟಿ ಮಾಡ್ತಾರೆ ಈ ಗ್ರಂಥ ರಚನೆದ ಕಾರಣದ ಹತ್ರ ವೈಮನಸ್ಸು ಬರದಲ್ಲಿ ಐತ ಪಗತೆಗೆ ನಮ್ಮ ಬಾಂಧವ್ಯ ಗಟ್ಟಿಯಾವು ಆಂಡ್ ಒಂಜಿ ಕಾಲದ ಇಂಚ ಆಗ್ತದೆ ಇತ್ತ ಇಂಚವಿಲ್ಲ ನಮ್ಮ ಆ ವ್ಯವಸ್ಥೆನೇ ಐಕ್ ಹೊಂದಾಣಿಕೆ ಮಂತೊಂದು ಎಂಚ ದುಂಬು ಬೋಪಿನಿ ಐತ ಬಗ್ಗೆ ಒಂದು ದೂರಾಲೋಚನೆ ಒಂದು ಈ ಗ್ರಂಥ ರಚನೆಗೆ ನಮ್ಮ ದೀಕ ಒಂದು ಪ್ರತಿ ಒಂಜಿ ಊರುಟ್ಲ ಪ್ರಮುಖರನ್ನಕ್ಕೆಲ್ಲ ಇಲ್ಲಡು ಕೂಡ ರಚನ ಒಂದು ಗ್ರಂಥವಾದ ಒರಿವು ಲೆಕ್ಕ ನಮ್ಮ ಮಾತ ಒಂದು ಕಾಂಟ್ರಿಬ್ಯೂಷನ್ ಅಂತ ನೆಕ್ಸ್ಟ್ ಜನರೇಷನ್ ನೆನಪಾಗ್ತದೆ ಒಂದು ಈ ಗ್ರಂಥಗಳು ಎಂಗೆಲ್ಲ ಇಲ್ಲದಕ್ಕಲ್ಲ ಇದ್ದೇನೆ ಆ ಪುದರ್ಲು ಪ್ರತಿಯೊಂದು ಇಲ್ಲಕ್ಕೆ ಸಂಬಂಧಪಟ್ಟಂಚಿನ ಪುದರ್ಲು ಅತ್ತಿನ ಮಾಹಿತಿಲು ಆ ಗ್ರಂಥಗಳು ನಂಗೆ ಗೊತ್ತಿದ್ದ ಲೆಕ್ಕ ಸೇರಿದ್ರು ನಾವು ಮಾಗಣೆಗಳ ಒಕ್ಕೂಟದ ವತಿಯಿಂದ ನಮ್ಮ 17 ಗ್ರಾಮಗಳನ್ನೊಳಗೊಂಡ 5 ಮಾಗಣೆಗಳ ಸಂಪೂರ್ಣ ದೇವಸ್ಥಾನಗಳ ಮಾಹಿತಿ, ಸಮುದಾಯಗಳ ಆರಾಧನಾ ಕೇಂದ್ರಗಳು, ಹಿಂದೆ ನಮ್ಮ ಪೂರ್ವ ಚರಿತ್ರೆಯಲ್ಲಿದ್ದಂತಹ ಚಾರಿತ್ರಾತ್ಮಕವಾದ ಸಂಬಂಧಗಳು, ದೈವಿಕವಾದಂತಹ ಸಂಬಂಧಗಳನ್ನೆಲ್ಲ ನಾವು ಪುನರಪಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಸಮಗ್ರ ಮಾಹಿತಿ ಗ್ರಂಥವನ್ನು ಮಾಡುವಂತಹ ಉದ್ದೇಶದಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ. ಬಹಳಷ್ಟು ಪ್ರೋತ್ಸಾಹದಾಯಕವಾಗಿ ನೀವೆಲ್ಲ ಅದಕ್ಕೆ ಸ್ಪಂದಿಸಿದ್ದೀರಿ. ಆ ಸ್ಪಂದನೆ ಇನ್ನಷ್ಟು ಮುಂದುವರಿಯಬೇಕು. ನಿಮ್ಮ ಮನೆಯಲ್ಲಿರುವಂತಹ ಅಥವಾ ನಿಮ್ಮ ಪರಿಸರದಲ್ಲಿರುವಂತಹ ಏನಾದರೂ ಅವಶೇಷಗಳು ಅಥವಾ ಅದರ ಹಿಂದಿರುವಂತಹ ಚರಿತ್ರೆಗಳನ್ನು ಸಂಗ್ರಹಿಸಿಕೊಂಡು ಅದು ಯಾವ ಕೂಡುಗಟ್ಟಿಗೆ ಸೇರಿದೆ ಅಥವಾ ಅದರ ಹಿಂದಿರುವ ಆರಾಧನೆಗಳು ಏನೆಲ್ಲವು ಎಂಬುದನ್ನೆಲ್ಲ ಪುನಃ ನಾವು ಆದಷ್ಟು ನೀವು ಸಂಗ್ರಹಿಸಿದಾಗ ಬಹುಶಃ ನಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡಲಿಕ್ಕೆ ಆಗದಿದ್ದರೂ ಆದಷ್ಟು ಒಂದಷ್ಟು ಮಾಹಿತಿಯನ್ನು ನಾವು ಒಂದು ಕಾಲಘಟ್ಟಕ್ಕೆ ನಮ್ಮ ಕೊಡಬಹುದು ಅಂತ ಅನ್ನಿಸ್ತದೆ. ಇನ್ನು ಮುಂದಕ್ಕೆ ಆ ಮಾಹಿತಿ ಇನ್ನು ಸಿಗಲಿಕ್ಕೂ ಇಲ್ಲ. ಈಗಿರುವಂಥ ಮಾಹಿತಿ ಮುಂದಕ್ಕೆ ಪುನಃ ಅದು ನಾಮವಿಶೇಷ ಆಗುವ ಸಾಧ್ಯತೆಗಳೇ ಜಾಸ್ತಿ ಆಗ್ತದೆ. ಆದ ಕಾರಣ ನಾವು ಈ ಒಂದು ಮಾಹಿತಿ ಅಭಿಯಾನಕ್ಕೆ ನೀವೆಲ್ಲ ಸಹಕರಿಸಿದ್ದೀರಿ. ನಿಮಗೆ ಪುನಃ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ಸಭೆಯನ್ನು ನಾವು ಮುಗಿಸ್ತಾ ಇದ್ದೇವೆ.